ಬೀಸಿದ ಮಳೆಗಾಳಿಗೆ ಉಚ್ಚಿಲ ಬಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂಡಬೆಟ್ಟುವಿನ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸುಧಾಕರ್ ಎಂಬುವವರ ಮನೆಯ ಮಹಡಿ ಮುರಿದು ಬಿದ್ದಿದೆ. ಮನೆಯೊಳಗೆ ಆ ಸಮಯದಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಅಪಾಯ ಸಂಭವಿಸಿಲ್ಲ. ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಈ ಕುಟುಂಬ ಇದ್ದ ವಾಸದ ಮನೆಯೂ ಇಲ್ಲವಾಗಿ ಅತಂತ್ರ ಸ್ಥಿತಿಯಲ್ಲಿದೆ. ಸ್ಥಳಕ್ಕೆ ಪಡುಬಿದ್ರೆ ಎಸ್ಐ ಸುಬ್ಬಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಉಚ್ಚಿಲ ಗ್ರಾಮ ಪಂಚಾಯತ್ ವಿಎ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದು ಸುಮಾರು 1 ಲಕ್ಷ ನಷ್ಟ ಸಂಭವಿಸಿದೆ ಎಂಬುದಾಗಿ ಅಂದಾಜಿಸಿದ್ದಾರೆ. ರಾತ್ರಿ ಬಿಡ್ನೆ ಮಧ್ಯಾಹ್ನ ಬಿಡ್ದು